ರಾತ್ರಿಯಿಡೀ ಕೇಳಿಬಂದ ಆ ಆನೆಯ ಘೀಳು ಇಡೀ ಗ್ರಾಮವನ್ನೇ ನಡುಗಿಸಿತ್ತು. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಪೆರಾಜೆ ಗ್ರಾಮದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಒಂದು ರೋಚಕ ಕಾರ್ಯಾಚರಣೆ ನಡೆದಿದೆ. 30 ಅಡಿ ಆಳದ ಪಾಳುಬಾವಿಗೆ ಬಿದ್ದು ಒದ್ದಾಡುತ್ತಿದ್ದ ಒಂಟಿ ಸಲಗವನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಆದ್ರೆ ಬಾವಿಯಿಂದ ಹೊರಬಂದ ಗಜರಾಜ ಮಾಡಿದ್ದೇನು ಗೊತ್ತಾ? ತನಗೇ ದಾರಿ ಮಾಡಿಕೊಟ್ಟ ಜೆಸಿಬಿಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. ಅಸಲಿಗೆ ಈ ಹೈಡ್ರಾಮಾ ನಡೆದಿದ್ದೇನು? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಪೆರಾಜೆಯ ಕಲ್ಲಚರ್ಪ ನಿವಾಸಿ ರಾಮನಾಯ್ಕ ಎಂಬುವವರ ತೋಟದಲ್ಲಿ ನಿನ್ನೆ ರಾತ್ರಿ 11 ಗಂಟೆಯಿಂದಲೇ ಆನೆಯ ಕಿರುಚಾಟ ಕೇಳಿಸ್ತಿತ್ತು. ಸ್ಥಳೀಯರು ಹೋಗಿ ನೋಡಿದಾಗ 30 ಅಡಿ ಆಳದ ಪಾಳುಬಾವಿಯಲ್ಲಿ ಕಾಡಾನೆ ಸಿಲುಕುಕೊಂಡಿರೋದು ಪತ್ತೆಯಾಯಿತು. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು. 11 ಗಂಟೆಗೆ ಕಲ್ತಿದ್ದೆ, ಕೆಲಸ ಬಿಟ್ಟು ಬರಬೇಕಾದ್ರೆ ಬರೋದ ತಾಯಿ ಹೇಳಿದ್ರು ಆನೆ ಬಂದಿದೆ ಅಂತೆ, ಬಾವಿಲಿ ಉಂಟು ಅಂತ ಹೇಳಿದ್ರು. ಅದು ನೋಡಿದ್ರೆ ಬಾವಿಲಿತ್ತು. ರಾತ್ರಿ 11 ಗಂಟೆ ಕಲ್ತಿದೆ. ಯಾರು ಎಲ್ಲ ಜನ ಇದ್ರು, ಮತ್ತೆ ಅವ್ರಿಗೆ ಹೇಳಿದ್ರು ಅಂತ ಕಾಡ್ತದೆ. ಜನಾರ್ದನಿಗೆ ರೇಂಜರ್ಗೆ ಹೇಳಿದ್ದಾರೆ, ಫಾರೆಸ್ಟ್ಗೆ ಹೇಳಿದ್ದಾರೆ. ಅವರು ಬೆಳಿಗ್ಗೆ ರಾತ್ರಿ ಬಂದಿದ್ದಾರೆ, 2 ಗಂಟೆ ಬಂದರು ವಾಪಸ್. ಅವರು ಬಂದು ವಾಪಸ್ ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದಾರೆ. ಇಲ್ಲಿ ಜಾಸ್ತಿ ಬರ್ತಾ ಇರ್ತದೆ, 4 ವರ್ಷದಿಂದ ಬರ್ತಾ ಉಂಟು ಅವರಿಗೆ ಡೈಲಿಯಾಗಿ. ಆದ್ರೆ ಆ ಬಾವಿಗೆ ಬಿದ್ದು ಫಸ್ಟ್ ಹೇಳಿದೆ, ಯಾಕಂದ್ರೆ ಈ ಸರ್ತಿ ಮಾತ್ರ ಆಗಾರು ಬೌಂಡ್ರಿ ತೆಗೆದಿದ್ದಾರೆ. ಅದರಿಂದಾಗಿ ದಾಟಿ ಆಗಲಿಲ್ಲ ಆ ಕಡೆ. ನಮ್ದು ನಾವಿಲ್ಲಿ ಜಾಗ ತೆಗಿಲಿಕ್ಕೆ ಮುಂಚಿನ ಬಾವಿ ಇತ್ತು ಅಲ್ಲಿ. ಏನು ನಮಗೆ ನಮ್ಮದಲ್ಲಿ ಎಂತ ಇರಲಿಲ್ಲ, ಕೆಳಗೆ ತೋಟಕ್ಕೆಲ್ಲ ಸಮಸ್ಯೆ ಮಾಡಿದ್ರು. ಇಂದು ಬೆಳಿಗ್ಗೆ 6 ಗಂಟೆಯಿಂದ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಆನೆಯನ್ನ ಹೊರತೆಗೆಯೋಕೆ ಪ್ಲಾನ್ ರೆಡಿಯಾಯಿತು. ಆನೆ ಬಿದ್ದಿದ್ದ ಬಾವಿ ಎತ್ತರದ ಭಾಗದಲ್ಲಿದ್ದ ಕಾರಣ ಕೆಳಭಾಗದಿಂದ ಜೆಸಿಬಿ ಮೂಲಕ ಮಣ್ಣು ಕೊರೆದು ದಾರಿ ಮಾಡೋದು ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಜೆಸಿಬಿ ಕೆಲಸ ಮಾಡಿದೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆನೆಗೆ ಹೊರಬರಲು ಹಾದಿ ಸಿಕ್ಕಿತು. ಆದ್ರೆ ಬಾವಿಯಿಂದ ಹೊರಬಂದದ್ದೇ ತಡ, ಆನೆ ಸಿಟ್ಟಿನಿಂದ ನೇರವಾಗಿ ಜೆಸಿಬಿಯನ್ನೇ ಗುದ್ದಿತು. ಜೆಸಿಬಿಯನ್ನ ಒಂದು ಬಾರಿ ಜೋರಾಗಿ ದೂಡಿದ ಒಂಟಿ ಸಲಗ ಪಕ್ಕದಲ್ಲೇ ಇದ್ದ ಕೃಷಿ ತೋಟದೊಳಗೆ ಮರೆಯಾಯಿತು. ಆನೆಯ ವರ್ತನೆ ಕಂಡು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ 150ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಒಂದು ಕ್ಷಣ ಬೆಚ್ಚಿಬಿದ್ರು. ನೇಮಕಗೊಂಡು ಜಸ್ಟ್ ನಾನು ಹೇಳಿದಾಗ 20 ದಿವಸ ಆಗಿದೆ. ಈಗ ಶಾರ್ಟ್ಲಿ ಈ ತಿಂಗಳ ಎಂಡಲ್ಲಿ ನಾವು ಅವ್ರಿಗೆ ಟ್ರೈನಿಂಗಿಗೆ ರೂಪಿಸ್ತೇವೆ. ಈಗಾಗಲೇ ನಾವು ಆ ಫೋರ್ಸ್ ಐಡೆಂಟಿಫೈ ಮಾಡಲಿಕ್ಕೆ ನಮ್ಮಲ್ಲಿ ಪ್ರತಿಯೊಂದು ಜಾಸ್ತಿ ಪ್ರಾಮುಖ್ಯತೆ ನಾವು ಎಫೆಕ್ಟೆಡ್ ವಿಲೇಜಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಜನರ ಹತ್ರ ಮಾತಾಡಿಕೊಂಡು ಆಯ್ದ ಸ್ವಲ್ಪ ನಮಗೆ ಎಫಿಷಿಯೆಂಟ್ ಇರೋಂಥ ಜನರನ್ನ ಸ್ಕೇಪ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗಾಗಿ ಈಗೆಲ್ಲ ನಮ್ದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಶಾರ್ಟ್ಲಿನೇ ಅವರಿಗೆ ಟ್ರೈನಿಂಗಿಗೆ ಕೂಡ ಕಳಿಸ್ತೇವೆ. ಇವತ್ತು ಅರಣ್ಯ ಇಲಾಖೆಯೊಟ್ಟಿಗೆ ಪೊಲೀಸ್ ಇಲಾಖೆ ಹಾಗೂ ಫೈರ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ, AD ವೆಟರ್ನರಿ, ರೆವೆನ್ಯೂದವರು, ಕಂದಾಯದವರು ಇವರೆಲ್ಲ ಸೇರ್ಕೊಂಡು ಜಂಟಿಯಾಗಿ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಈ ತರ ಕಾರ್ಯಾಚರಣೆ ಹಿಂದೆ ಕೂಡ ಆಗಿದೆ. ETF ಕಾರ್ಯಪಡೆದು ಇದೆ ಮೊದಲ ಕಾರ್ಯಾಚರಣೆ. ಅಲ್ಲಿ ಕಡಬದಲ್ಲಿ ಮೊನ್ನೆ ಆನೆ ಬಂದು ಅಲ್ಲಿ ಏನೋ ಮಾಡಿದಾರ ಅಲ್ಲ, ಅದು ಡ್ರೈವಿಂಗ್ ಎಲ್ಲ ಇರ್ತದೆ. ಬಟ್ ಈ ತರ ಆನೆಯನ್ನ ರಕ್ಷಿಸಿದ್ದು ಈ ಕಾರ್ಯಪಡೆಯಿಂದ ಇದೆ ಮೊದಲ ಬಾರಿ. ಹಾಗೆ ನಮ್ಮ ನಿರಂತರ ನಾನು ಹೇಳಿದಾಗ 20 ದಿವಸ 1 ತಿಂಗಳಿಂದ ಅವರು ನಮ್ಮ ಎಲಿಫೆಂಟ್ ಟ್ರ್ಯಾಕಿಂಗ್, ಮೂವ್ಮೆಂಟ್, ಬಿಹೇವಿಯರ್ ಮತ್ತೆ ಡ್ರೈವಿಂಗ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ತರ ಕಾರ್ಯಾಚರಣೆ ಇದು ಮೊದಲು. ಅಂತಿಮವಾಗಿ ಪಟಾತಿ ಸಿಡಿಸಿ ಆನೆಯನ್ನ ಪೂವಾಜೆ ರಕ್ಷಿತಾರಣ್ಯಕ್ಕೆ ಸೇರಿಸುವಲ್ಲಿ ಇಲಾಖೆ ಯಶಸ್ವಿಯಾಗಿದೆ. ಈ ಹಿಂದೆ ಇಂಥ ಕಾರ್ಯಾಚರಣೆಗೆ ಕೊಡಗಿನಿಂದ ಸಿಬ್ಬಂದಿ ಬರಬೇಕಿತ್ತು. ಆದ್ರೆ ಈ ಬಾರಿ ನಮ್ಮ ಜಿಲ್ಲೆಯ ಸಿಬ್ಬಂದಿಗಳೇ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಆದ್ರೆ ಆನೆ ಮತ್ತೆ ಎಂದು ನಾಡಿಗೆ ಬರುತ್ತೋ ಅನ್ನೋ ಆತಂಕ ಮಾತ್ರ ಜನರಲ್ಲಿ ಮನೆ ಮಾಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. 7 ಆನೆಗಳ ಉಪಟಳ ಇದೆ. ಇಲ್ಲಿಂದ ಮರಕಂಜ, ಸುಳ್ಯ, ಉಬರಡ್ಕ ಮತ್ತು ತೊಡಿಕಾನ ಹಾಗೂ ಪೆರಾಜೆ ಮತ್ತು ಆಲೇಟಿ ಭಾಗದಲ್ಲಿ ಆನೆಗಳ ಉಪಟಳ ಹೆಚ್ಚಾಗ್ತದೆ. ಈ ಒಂದು ಆನೆ ಇದೆಯಲ್ಲ, ಆ ಗುಂಪಿನ ಬೇರ್ಪಟ್ಟಂದು ನಾವು ಕಲ್ಲು ಆನೆ ಅಂತ ಹೇಳ್ತೀವಿ. ಅದು ಒಂಟಿಯಾಗಿ ಸಂಚರಿಸ್ತಿರುವಂಥದ್ದು ಆನೆ. ಈ ತನಕ ಅದು ಯಾವುದೇ ಒಂದು ಉಪದ್ರವವನ್ನು ಮಾಡಿದ್ದು ರೈತರಿಗೆ ಇಲ್ಲ. ಅದು ರೈತರ ಕೃಷಿಗಳನ್ನು ಹಾನಿ ಮಾಡಿದೆ. ಈಗ ನನ್ನ ಅಭಿಪ್ರಾಯ ಪ್ರಕಾರ ಇದು ಅರಣ್ಯ ಇಲಾಖೆಯವರು ಮಾಡಿದಂಥ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಅದನ್ನು ಒಪ್ಪಿಕೊಳ್ತೇವೆ. ಅದು ಅವರ ಕರ್ತವ್ಯನ ಅವರು ಮಾಡಿದ್ದಾರೆ. ಆದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದೇ ಆನೆಯನ್ನು ಹಿಡಿದು ಅಥವಾ ಇನ್ನು ಇಲ್ಲಿ ಕುಶಾಲನಗರದ ಆನೆ ಶಿಬಿರಕ್ಕೆ ಒಂದು ಕೊಂಡೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರೆ ರೈತರಿಗೆ ಆಗುವಂಥ ತೊಂದರೆ ಸ್ವಲ್ಪ ಒಂದು ಆನೆಯಿಂದ ಆದರೂ ತಪ್ಪುತ್ತಿತ್ತು ಎನ್ನುವಂಥ ನಮ್ಮೊಂದು ಭಾವನೆ, ರೈತರ ಹಿತದೃಷ್ಟಿಯಿಂದ.